ಗ್ರಾಮದೊಳಕ ಮತ್ತು ನಮ್ಮ ಟಿ ವಿ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ, ಗಾಯತ್ರಿ ಮ್ಯಾಮ್ ಸಾಕಾಗುವಂತಹ ಒಂದು ಪೇಡ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಹೇಳೋ. ಎಸ್ ಮ್ಯಾಮ್, ಇವಾಗ ಖೀರ್ ಮಾಡುವ. ಖೀರಲ್ಲ, ರವಾ ಖೀರ. ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಬಾಣಲಿ. ಎಸ್, ಇದಕ್ಕೆ ಆಯಿಲಾ? ಹೌದು, ಆಯಿಲ್ ಅಲ್ಲ, ಇದು ತುಪ್ಪ. ಒಂದು ಡ್ರಾಪ್ ಸಾಕು. ಒಂದು ಡ್ರಾಪ್. ನಾವೆಲ್ಲ ತುಪ್ಪ ಇದ್ರೆ ಸಾಕ? ಜಾಸ್ತಿ ಆದರೆ ಮತ್ತೆ ಅದು ಓಡಾಗ್ತದ. ನಾವು ಮನೆಯಲ್ಲೆಲ್ಲ ತುಪ್ಪ ಇದ್ದರೆ ಜಾಸ್ತಿ ಹಾಕೋದು. ಒಂದು ಅಂತ ಹೇಳಿದರೆ 2 ಸ್ಪೂನ್ ಹಾಕು. ನೀವು ಒಂದು ಡ್ರಾಪ್ ಸಾಕು ಅಂತ ಹೇಳಿ. ಓಕೆ, ಇದನ್ನು ಫ್ರೈ ಮಾಡ್ತೇನೆ ಫಸ್ಟಿಗೆ. ಅದೇನು ಇದು ಪಿಸ್ತಾ, ಬಾದಾಮ್, ಗೋಡಂಬಿ. ಇದನ್ನು ಫ್ರೈ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಹೌದು, ನಂತರ ಇದು ರವವನ್ನು ಫ್ರೈ ಮಾಡೋದು ಮತ್ತು ಹಾಲು ಹಾಕಿ ಬಾಯ್ಲ್ ಮಾಡೋದು. ಓಕೆ, ಅಂದರೆ ಇದು ಸ್ವಲ್ಪ ಈಸಿ ಆಗುತ್ತಾ ಅಂತಲ್ಲ? ಈಸಿದೆ ಮಾಡಿದೆ. ಹೌದು, ಅದೇ ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು. ಮಾಡೋಕ್ಕೆ ಇದು ಅಕ್ಕಿದು ಮಾಡ್ತಾರೆ. ಅಕ್ಕಿ ಮಾಡ್ತಾರಾ? ಅದು ಸಹ ಒಳ್ಳೆಯದಾಗ್ತದೆ. ಅಕ್ಕಿದು ಮಾಡಿದರೆ ಅದೊಂಥರ ಅಕ್ಕಿ ಪಾಯಸ ಥರ ಆಗಲ್ಲ? ಇಲ್ಲ, ಬೇರೆ ಟೈಪ್ ಬರ್ತದೆ. ಹೌದು, ತೆಗಿತೇನೆ. ಅಷ್ಟು ಒಳ್ಳೆ ಉರಿ. ಎಸ್, ಇದೇ ಬಣ್ಣಲ್ಲೇ ಯೂಸ್ ಮಾಡ್ತೀರಾ? ಇದೇ ಬಣ್ಣಲೆಗೆ ಹಾಕ್ತೇನೆ. ಇದು ಸ್ವಲ್ಪ ಹಾಕೊಂಡಿದ್ದೀರಾ? ಅಷ್ಟಾಗ ಅದು ಈಗ ಎಲ್ಲ ಇದಾಗ್ತದೆ ಹಾಲಲ್ಲಿ ಹಾಕುವಾಗ. ಜಾಸ್ತಿ ಆಗುತ್ತಾ? ಓಕೆ. ರವಾದಿಂದ ತುಂಬ ಐಟಮ್ ಮಾಡ್ತಾರಲ್ಲ, ಲಾಡು ಮಾಡ್ತಾರೆ. ಹೌದು, ಶೀರ ಮಾಡ್ತಾರೆ, ಸಜ್ಜಿಗೆ ಕ್ಷೀರ, ಇದೆಲ್ಲ ನಾರ್ಮಲ್ ಇರುತ್ತೆ. ರವಾ ಲಾಡು ಮಾಡ್ತಾರೆ ಎಲ್ಲ. ಎಲ್ಲರೂ ಈ ಹಬ್ಬ ಟೈಮೆಲ್ಲ ಜಾಸ್ತಿ ಇರುತ್ತೆ. ಹೌದು, ಇದು ಸ್ವಲ್ಪ ಬ್ರೌನ್ ಆಗುತ್ತಲ್ಲ? ಅದೇ ಸಾಕಲ್ಲ? ಬ್ರೌನಿಶ್ ಬಂತು ಸ್ವಲ್ಪ. ಸ್ಲೋ ಇಲ್ವಾ? ಇದನ್ನು ಕೂಡ ತೆಗೆದಿಟ್ಕೊಳ್ಳೋದಾ? ಹೌದು. ಓಕೆ, ಇದಕ್ಕೆ ಈಗ ಹಾಲು ಹಾಕಿ ಬಿಸಿ ಮಾಡೋದಲ್ಲ? ಹೌದು. ಓಕೆ, ನಾವು ನೋಡಿ ಎಷ್ಟು ಈಸಿಯಲ್ಲಿ ಮಾಡ್ತಿದ್ದೀವಿ ಅಂತ. ಒಂದೇ ಸಲ ಒಲೆ ಉರಿಸೋದು, ಒಂದೇ ಪಾತ್ರವನ್ನು ಯೂಸ್ ಮಾಡ್ತೀವಿ. ಬಿಸಿ ಆಗಿ ದೊಡ್ಡದು ಮಾಡಿ. ಓಕೆ. ಎಸ್ ಮ್ಯಾಮ್, ಹೇಳಿ. ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ಕೊಂಡಿದ್ದೀರಾ? ಮತ್ತೆ ಏನಿಲ್ಲ, ಏನು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಏನಾದರೂ ಇದ್ರೆ ಹೇಳೋದು, ಭಜನೆ ಇದು ಮಾಡೋದು. ಭಜನೆಗೆಲ್ಲ ಜಾಯ್ನ್ ಆಗ್ತೇನೆ. ಓಕೆ. ಈಗ ಹೇಗೂ ಶ್ಲೋಕ ಹೇಳೋದು. ಹೌದು. ಈಗ ಹೇಗೂ ದಸರಾ ಹಬ್ಬಗಳು, ನವರಾತ್ರಿ ಎಲ್ಲ ಬರ್ತಾ ಉಂಟು. ಹೌದು. ಆ ಟೈಮಲ್ಲೆಲ್ಲ ಜಾಸ್ತಿ ಭಜನೆ ಈ ಥರದ್ದೆಲ್ಲ ನಡೀತಾ ಇರುತ್ತಲ್ಲ. ಹಾಗಾಗಿ ಮಹಿಳೆಯರಿಗೆ ಆ ಟೈಮು ತುಂಬ ಖುಷಿ ಅಲ್ಲ? ಹೌದು. ಅಂದರೆ ದೇವಸ್ಥಾನಗಳಿಗೆ ಹೋಗೋದು, ರೆಡಿ ಆಗೋದು, ಇದೆಲ್ಲ ಮಹಿಳೆಯರಿಗೆ ಅಂತಲ್ಲ, ಎಲ್ರಿಗೂ. ಹೌದು. ಇದು ಜಾಸ್ತಿ ಕುದಿಬೇಕು. ಹೌದು. ಈಗ ಹುರಿದ ರವವನ್ನು ಅದಕ್ಕೆ ಹಾಕುದೀಗ. ಇದಕ್ಕೆ ನೀರೇನು ಆ್ಯಡ್ ಮಾಡಲಿಕ್ಕೆ ಇಲ್ವಾ? ಇಲ್ಲ, ಏನಿಲ್ಲ, ಖಾಲಿ ಹಾಲು. ನೀರು ಹಾಕಿದರೆ ಅದು ತೆಳ್ಳಗಾಯ್ತು, ಟೇಸ್ಟ್ ಹೋಗ್ತದೆ. ಹೌದು. ಇದು ನಾವು ರವೆ ಕೂಡ ಸ್ವಲ್ಪ ಹಾಕಿದ್ದಲ್ಲ, ಸ್ವಲ್ಪ ಹಾಕೋದು. ಅದೀಗ ದಪ್ಪ ಆಗ್ತಾ ಬರ್ತದೆ ಹಿಟ್ಟಾಗಿ. ಸ್ವಲ್ಪ ಬೇಯಲಿ. ಓಕೆ. ಈಗ ಸ್ವೀಟಿಗೆ ನೀವು ಬೆಲ್ಲ ಹಾಕ್ತಿದ್ದೀರಾ? ಬೆಲ್ಲನ? ಹೌದು, ಸಕ್ಕರೆ ಸಾಕ್ಬೋದು. ನಾನು ಒಂದು ಚೇಂಜ್ ಮಾಡಿದ್ದೆ, ಬೆಲ್ಲ ಒಳ್ಳೆಯದು. ಕೆಲವರಿಗೆಲ್ಲ ಸಕ್ಕರೆ ಆಗಲ್ಲ, ಟೀಯಲ್ಲೆಲ್ಲ ಅವಾಯ್ಡ್ ಮಾಡ್ತಾರೆ ಸಕ್ಕರೆ ಎಲ್ಲ, ಶುಗರ್ಲೆಸ್ ಆ ಥರ ಎಲ್ಲ. ಹಾಗಾಗಿ ಬೆಲ್ಲ ಯೂಸ್ ಮಾಡ್ತಿದ್ದೀರಲ್ಲ? ಬೆಲ್ಲ ಹಾಕಿದ್ರು ಚೆನ್ನಾಗಿ ಬರ್ತದೆ. ಹೌದು. ಇದು ಈಗ ಬೆಲ್ಲ ಹಾಕೋದೇನು? ಬೆಲ್ಲ ಹಾಕೋ. ಹೌದು. ಓಕೆ, ಹಾಕ್ತೇನೆ. ಸರಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿದ್ರೆ ಆಯ್ತು. ನಿಮಗೆ ಎಷ್ಟು ಬೇಕು ಸಕ್ಕರೆನೂ ಹಾಕ್ಬೋದು. ಹೌದು. ಬಟ್ ನೀವು ಇಲ್ಲಿ ಬೆಲ್ಲ ಯೂಸ್ ಮಾಡ್ತೀವಿ. ಈಗ ಬೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಕೆಲವರಿಗೆಲ್ಲ ಜಾಸ್ತಿ ಸ್ವೀಟ್ ಆಗಲ್ಲ. ಹೌದು, ಅದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು. ಇಲ್ಲದ್ರೆ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಇದು ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು ಕಾಣುತ್ತೆ. ಖಾಲಿ ಹಾಲಿಂದಲೇ ಮಾಡಿದ್ದಲ್ಲ? ಹೌದು. ನೀರೆಲ್ಲ ಆ್ಯಡೇ ಮಾಡಿಲ್ಲ. ಬೆಲ್ಲ ಎಲ್ಲ ಕರಗಬೇಕು. ನೆಕ್ಸ್ಟ್ ನಾನು ಇದು ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಓಕೆ, ಪರಿಮಳಕ್ಕೆಲ್ಲ. ಆಮೇಲೆ ಸ್ವಲ್ಪ ಇದು ಸ್ಯಾಫ್ರನ್ ಹಾಕ್ತಾ ಇದ್ದೀನಿ, ಕೇಸರ್. ಇಂಥದಕ್ಕೆಲ್ಲ ಅದೆಲ್ಲ ಹಾಕಿದರೆ ಚೆನ್ನಾಗಿರುತ್ತಲ್ಲ? ಹೌದು.
ಅದರ ನಂತರ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ದುಂಟಲ್ಲ ಹಾಂ ಅದನ್ನು ಈಗ ಮಿಕ್ಸ್ ಮಾಡ್ತೀವಲ್ಲ. ಓಕೆ, ಇಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 2 ಕುದಿ ಬಂದರೆ ಆಯಿತು. ರೆಡಿ ಅಂತ ಹೇಳ್ಬೋದು. ಸಾಕಿನ ಆಗಿದೆ. ಓಕೆ, ಆಫ್ ಮಾಡೋದಾ? ಹೌದು. ಎಸ್, ಇನ್ನೂ ಸರ್ವ್ ಮಾಡಬೇಕಲ್ಲ. ಓಕೆ, ಈಗ ಸರ್ವ್ ಮಾಡೋದಲ್ಲ. ಹೌದು. ಎಸ್, ಎಸ್, ರವೆದು ಖೀರೆ ರೆಡಿ ಅಲ್ಲ? ರೆಡಿ. ರವೆ ಕೀರಲ್ಲ, ಗಮನಾಗಿ ಕಾಣ್ತಂತ ಮಾತ್ರ ಇದು. ಇದನ್ನು ಈ ಥರ ಒಂದು ಬಾಲ್ ಕೊಟ್ಟರೆ ಒಬ್ಬನೇ ಖಾಲಿ ಮಾಡ್ಬೋದಲ್ಲ. ಹೌದು, ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ ಕಾರಣ ಇನ್ನೂ ಟೇಸ್ಟ್ ಗಮ್ಮತ್ ಇರುತ್ತಲ್ಲ. ಓಕೆ, ಟೇಸ್ಟ್ ನೋಡುವಲ್ಲ ಈಗ. ಆಯ್ತು, ಸರಿ. ಓಕೆ, ಗಾಯತ್ರಿ ಮ್ಯಾಮ್ ಸಾಕಾಗಿರುವಂತಹ ರವಾ ಕೀರು ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ರವಾ ಖೀರ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಪಿಸ್ತಾ, ಬಾದಾಮಿ, ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ಅದೇ ತುಪ್ಪದಲ್ಲಿ ನಂತರ ರವೆಯನ್ನು ಹುರಿದಿಟ್ಟುಕೊಳ್ಳಿ. ಆ ನಂತರ ಹಾಲನ್ನು ಕುದಿಸಿ. ಕುದಿ ಬಂದ ಬಳಿಕ ಹುರಿದಿಟ್ಟ ರವೆ, ಬಾದಾಮಿ, ಗೋಡಂಬಿಯನ್ನು ಸೇರಿಸಿ ಬೇಯಿಸಿ. ರವೆ ಬೆಂದ ನಂತರ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಏಲಕ್ಕಿ ಪುಡಿ ಉದುರಿಸಿ ಸರ್ವ್ ಮಾಡಿ ರವಾ ಖೀರ್. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. 2 ಸ್ವೀಟ್ ಕಾಯ್ತಾ ಉಂಟಲ್ಲ, ಯಾವ್ದು ನೋಡೋ ಫಸ್ಟಿಗೆ? ಈಗ ನೋಡಿ, ಇದು ನೋಡಿ. ಓಕೆ, ತಗೊಳ್ಳಿ ನೀವು. ಓಕೆ, ಬೇಡಲ್ಲ? ಹೌದು. ಹ್ಞೂ ಹೌದು, ಹೇಗಾಗಿದೆ? ರಾಮದೊಂದು ಪೇಡದ ನಾವು ನಾರ್ಮಲಾಗಿ ಏನು ಬೇಕರಿಯಿಂದ ತಗೊಳ್ತೇವಲ್ಲ ಅದೇ ಟೇಸ್ಟ್ ಬರ್ತಾ ಉಂಟು. ಬರ್ತಾ ಉಂಟಾ? ತುಪ್ಪ ಎಲ್ಲ ಹಾಕಿದ ಕಾರಣ ಪರಿಮಳ ಕೂಡ ತುಪ್ಪದ ಏನು ಫ್ಲೇವರ್ ಹಾಗೆ ಚೆನ್ನಾಗುಂಟು. ಆ್ಯಕ್ಚುಲಿ ಇದೊಂದು 1-2 ಜಾಸ್ತಿ ತಿನ್ನೋಕ್ಕಾಗೋದಲ್ಲ ನಮಗೆ ಈ ಥರದ್ದು. ಅದು ಇವತ್ತು ನವರಾತ್ರಿ ಸ್ಪೆಷಲಾಗಿ ನೀವು ಇವತ್ತು ಮಾಡಿದ್ದೀರಾ, ಹಾಗಾಗಿ ಈ ಥರ ಹಬ್ಬಗಳಿಗೆಲ್ಲ ಕೇಳಿ ಮಾಡ್ತೀವಿ ಅಂತ ಹೇಳ್ಬೋದು. ಈಗ ಇನ್ನೊಂದು ಸ್ವೀಟ್ ತಗೊಳ್ಳಿ. ಹಾಂ, ಇದಂತೂ ಸಕ್ಕತ್ತುಂಟು. ನಾನು ಅಂದ್ಕೊಂಡೆ ನೀವು ಬೆಲ್ಲ ಸ್ವಲ್ಪ ಹಾಕಿದ್ದಲ್ಲ, ಸ್ವೀಟು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅಂತ ನಾನು ಅಂದ್ಕೊಂಡೆ. ಬಟ್ ಇದರಲ್ಲಿ ಕರೆಕ್ಟಾಗಿದೆ, ಏನು ಸ್ವೀಟ್ ಕಮ್ಮಿ ಏನಾಗಿಲ್ಲಲ್ಲ, ಚೆನ್ನಾಗಿದೆ. ಇಷ್ಟೇ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ. ಜಾಸ್ತಿ ಸ್ವೀಟ್ ಆದರೂ ಕೂಡ ಅದು ಕೂಡ ಸ್ವಲ್ಪ ಆಡ್ ಆಗುತ್ತಲ್ಲ. ಚೆನ್ನಾಗಿತ್ತು ಮ್ಯಾಮ್. 2 ಡಿಶ್ ಕೂಡ ಗಮ್ಮತ್ತಾಗಿ ಬಂದಿದೆ. ಅದರಲ್ಲೇ ಹೇಳಿದ್ನಲ್ಲ, ಇವತ್ತು ನವರಾತ್ರಿಯ ಸ್ಪೆಷಲ್ ಆಗಿ 2 ಸ್ವೀಟನ್ನು ಮಾಡಿದ್ದೀರಿ ನೀವು. ಹೇಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿದೆ, ಬಂದಿದೆ, ಚೆನ್ನಾಗಿ ಬಂದಿದ್ದಲ್ಲ. ಓಕೆ, ನಮಗೆ ಕೂಡ ಖುಷಿ ಆಯಿತು 2 ಡಿಶ್ ಹೇಳ್ಬಿಡ್ತಕ್ಕೆ. ಹಾಗೆ ನಿಮಗೆ ಹಾಗೆ ಸಂತೋಷ್ ರೈಸ್ ಮಿಕ್ಸ್ ಅವರ ಸರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಥ್ಯಾಂಕ್ ಯು. ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಹಾಗೆಯೇ ನಾವು ಏನೇ ಅಡುಗೆ ಮಾಡಿದ್ರು ಲಾಸ್ಟಿಗೆ ತುಳಿಲೇಬೇಕಲ್ಲ, ಹಾಗಾಗಿ ಶಶಿ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಗಾಯತ್ರಿ ಮ್ಯಾಮ್ ಸಾಕಾಗಿರುವಂತಹ 2 ಸ್ವೀಟ್, ಒಂದು ರವಾ ಖೀರ್ ಮತ್ತು ಸ್ಪೆಷಲ್ ಆಗಿ ಪೇಡ, 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ 19 ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.